ಮಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಒಟ್ಟು 20 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ತಿಳಿಸಿದ್ದಾರೆ. ಸಾರ್ವಜನಿಕ ಆಸ್ತಿಗಳಾದ ರಸ್ತೆ ಮತ್ತು ಸೇತುವೆ ಡ್ಯಾಮೇಜ್ನಿಂದ 4 ಕೋಟಿ ರೂಪಾಯಿ ನಷ್ಟವಾಗಿದೆ. ಖಾಸಗಿ ಆಸ್ತಿಗಳಾದ ಮನೆ 3.7 ಕೋಟಿ ರೂಪಾಯಿ ನಷ್ಟ, ವಿದ್ಯುತ್ ಸಂಪರ್ಕ 1.9 ಕೋಟಿ ರೂಪಾಯಿ ಮತ್ತು ಇತರ ಸೇರಿದಂತೆ 20 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ ಕಾಲುವೆಯಿಂದ ನೀರು ಸರಾಗವಾಗಿ ಹೋಗಲು ಅನಾನುಕೂಲವಾಗುವ ಬಗ್ಗೆ ವರದಿ ನೀಡಲು ಮೂಡ ಕಮಿಷನರ್ ನೇತೃತ್ವದಲ್ಲಿ ಸಮಿತಿಯನ್ನ ಮಾಡಲಾಗಿದ್ದು 3 ದಿನದಲ್ಲಿ ವರದಿ ಬರಲಿದೆ. ಈ ವರದಿಯಲ್ಲಿ ರಾಜ ಕಾಲುವೆ ಅತಿಕ್ರಮಣ ಕಂಡುಬಂದರೆ ಅದನ್ನು ತೆರವುಗೊಳಿಸಲಾಗುವುದು ಎಂದಿದ್ದಾರೆ. ಈಗ ನಮ್ಮ ಪಬ್ಲಿಕ್ ಪ್ರಾಪರ್ಟೀಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ತಗೊಂಡ್ರೆ we have around 3 crores of loss to the road infrastructure. ಆಮೇಲೆ around 1 crore of loss to the bridge infrastructure. ಇದು ನಾನು ಇಡೀ ಜಿಲ್ಲೆಗೆ ಹೇಳ್ತಾ ಇದ್ದೀನಿ. ಪ್ರೈವೇಟ್ ಬಿಲ್ಡಿಂಗ್ಸ್ಗೆ ಡ್ಯಾಮೇಜ್ಗಳು ಇನ್ಕ್ಲೂಡಿಂಗ್ ಮನೆಗಳು ಮತ್ತೆ ಎಲ್ಲ ಡ್ಯಾಮೇಜ್ ಅದರ ಪ್ರಮಾಣ ನೋಡಿದರೆ around 3.7 crores ಇದೆ. ಎಲೆಕ್ಟ್ರಿಕಲ್ ಪೋಲ್ಗಳು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಮೆಸ್ಕಾಮ್ ನೋಡಿದರೆ ಅರೌಂಡ್ 1.95 crores ಇದೆ. ಉಳಿದ ಡ್ಯಾಮೇಜಸ್ ಒಂದು 7 crores ಇದೆ, ವಿಚ್ ಇನ್ಕ್ಲೂಡ್ಸ್ ಆಲ್ ಅದರ್ ಇನ್ಫ್ರಾಸ್ಟ್ರಕ್ಚರ್. ಒಟ್ಟಿಗೆ ಒಂದು 16 ಕೋಟಿಗೆ ಇದಕ್ಕೆ ಫಿನಾನ್ಷಿಯಲ್ ಲಾಸ್.